ಜಗದೀಶ್ ಶೆಟ್ಟರ್ ಅವರನ್ನ ರಾಜ್ಯ ಕೇಂದ್ರದ ನಾಯಕರು ಭೇಟಿ ಮಾಡಿದ್ದಾರೆ. ಶೆಟ್ಟರ್ ಅವರ ಮನವೊಲಿಸಿ ಕೆಲಸ ಮಾಡಿದ್ದಾರೆ. ಬಹುದೊಡ್ಡ ವ್ಯವಸ್ಥೆಯಲ್ಲಿ ಚುನಾವಣೆ ಬಂದಾಗ ಗಡಿಬಿಡಾಗುತ್ತೆ, ಯಾವುದೇ ಗೊಂದಲ ಇಲ್ಲದೆ ಸಮಸ್ಯೆ ಬಗೆಹರಿಯುತ್ತೆ ಎಂದು ಭಾವಿಸಿದ್ದೇನೆ ಎಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಆದರೆ ಸದ್ಯ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸಿಗೆ ಸೇರ್ಪಡೆಗೊಂಡಿದ್ದಾರೆ. ಈ ಬಗ್ಗೆ ಸಾಕಷ್ಟು ಆಶಾವಾದ ಕರಾವಳಿಯ ಬಿಜೆಪಿ ನಾಯಕರಲ್ಲಿದ್ದರೂ ಕೂಡ ಶೆಟ್ಟರ್ ಅವರು ಮನ ಬದಲಿಸಲೇ ಇಲ್ಲ. ಕೇಂದ್ರದ ನಾಯಕರು ಬಂದರೂ ಅವರು ತಮ್ಮ ನಿರ್ಧಾರವನ್ನ ಹಿಂಪಡಿಲಿಲ್ಲ. ಈ ಕಾರಣದಿಂದಾಗಲೇ ಈ ದಿನ ಅವರು ಕಾಂಗ್ರೆಸ್ಸಿಗೆ ಸೇರ್ಪಡೆಯಾಗಿದ್ದಾರೆ. ಶೆಟ್ಟರ್ನ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರದ ನಾಯಕರು ಭೇಟಿಯಾಗಿ ವಾಸ್ತವಿಕ ಸ್ಥಿತಿ ಬಗ್ಗೆ ಅವರ ಹತ್ರ ಚರ್ಚೆ ಮಾಡಿ ಅವರ ಮನವೊಲಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಬಹುದೊಡ್ಡ ವ್ಯವಸ್ಥೆಗಳಲ್ಲಿ ಇಂಥ ಗಡಿಬಿಡಿಗಳು ಚುನಾವಣಾ ರಾಜಕಾರಣದಲ್ಲಿ ಆಗುತ್ತೆ. ಆದರೆ ಜಗದೀಶ್ ಶೆಟ್ಟರ್ನ ಸಹಿತ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಒಟ್ಟಾಗಿ ಒಂದಾಗಿ ಹೋಗುವಂಥ ಕೆಲಸಗಳನ್ನು ನಮ್ಮ ರಾಜ್ಯ ಬಿಜೆಪಿ ಮಾಡುತ್ತೆ ಅನ್ನುವಂಥ ವಿಶ್ವಾಸ ಹೊಂದಿದ್ದೇವೆ.